ಡೀಮ್ಡ್ ಫಾರೆಸ್ಟ್ ಸಮಸ್ಯೆಯಿಂದಾಗಿ ಇರುವೇಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 25 ವರ್ಷಗಳಿಂದ ನಿವೇಶನವನ್ನ ನೀಡಲು ಸಾಧ್ಯವಾಗಿಲ್ಲ ಹಾಗೂ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕುಳಿತು ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವವರಿಗೆ ಇನ್ನೂ ಕೂಡ ಡೋರ್ ನಂಬರ್ ನೀಡಲಾಗಿಲ್ಲ. ಆದರೆ ಸರ್ಕಾರಗಳು, ಮಂತ್ರಿಗಳು, ಜನಪ್ರತಿನಿಧಿಗಳು ಸಭೆಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಅನ್ನು ತೆಗೆದುಹಾಕಲಾಗಿದೆ ಎಂದು ಹೇಳುತ್ತಾರೆ. ಆದರೆ ಪಂಚಾಯತ್ಗಳಿಗೆ ಯಾವುದೇ ಮಾಹಿತಿ ಬಂದಿಲ್ಲ. ಯಾರ ಜಾಗದಲ್ಲಿ ಎಷ್ಟೆಷ್ಟು ಯಾವುದು ಬೆಳೆ ಇದೆ ಎಂಬುದನ್ನು ಸರಿಯಾಗಿ ಮಾಹಿತಿ ತೆಗೆಯಬೇಕು. ಇಲ್ಲದಿದ್ದರೆ ನಾವು ರೈತರ ಜೊತೆ ಸೇರಿ ಧರಣಿ ನಡೆಸುವುದಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಲೇರಿಯನ್ ಕುಟಿನ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಘಟನೆ ಇರುವೇಲ್ ಗ್ರಾಮ ಸಭೆಯಲ್ಲಿ ನಡೆಯಿತು. ಪಂಚಾಯತ್ ಅಧ್ಯಕ್ಷ ವೆಲೇರಿಯನ್ ಕುಟಿನ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ದ್ವಿತೀಯ ಸುತ್ತಿನ ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯಿತು. ಬಡವರಿಗೆ 5 ನಾವೀಗ ನಿವೇಶನ ಕೊಡ್ತಾ ಇದ್ದೇವೆ. ಇವರಿಗೆ ಕನ್ವರ್ಷನ್ ಮಾಡಿ 9 ಲೈನ್ ಮಾಡಬೇಕಾದ್ರೆ ಅವರು ಮೂಡಕ್ಕೆ ಹೋಗ್ಬೇಕು. ಮಂಗಳೂರಿಗೆ ಮೂಡಕ್ಕೆ ನಾವು ಯಾರ ಹತ್ರ ಫೋನ್ ಮಾಡಿದ್ರೆ ಕೊಡೋದು ಗೊತ್ತಿಲ್ಲ. ನಾವು ಕೋಟ ಶ್ರೀನಿವಾಸರಿಗೆ 3 ಸತಿ ಫೋನ್ ಮಾಡಿ ಮೆಸೇಜ್ ಆಗಿದೆ, ಆದ್ರೂ ಕೂಡ ಉತ್ತರ ಇಲ್ಲ. ನಾವು ಸ್ವಲ್ಪ ನಮ್ಮ ಬಿಜೆಪಿಗೆ ಕಾರ್ಯಕರ್ತರು ಸ್ವಲ್ಪ ಈ ಮಿನಿಸ್ಟರ್ಗೆ ಸ್ವಲ್ಪ ಕಿವಿನಿಸಬೇಕಾಗಿದೆ, ಯಾಕೆ ಆಗುದಿಲ್ಲ ಅಂತ. ಉಸ್ತುವಾರಿ ಸಚಿವರಿಗೆ ಡೈರೆಕ್ಟ್ ಫೋನ್ ಮಾಡಿದ್ದೇನೆ, ಡೈರೆಕ್ಟ್ ಅವರು ಪೇಪರ್ ಕೂಡ ಆಗಿದ್ದಾರೆ. ಇರುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದನ್ನು ನಾವು ಮೊದಲಿನ ಹಾಗೆ ಹೇಳಿದ್ದಾರೆ, ಅದನ್ನು ನಾವು ಮಂಗಳೂರಿಗೆ ಕಳಿಸಿದ್ರೆ ಹೇಳಿದ್ದಾರೆ. ಇದ್ರಲ್ಲಿ ಯಾರು ಕೂಡ ಸಾಧ್ಯವಿಲ್ಲದಂತ ಒಂದು, ಯಾಕಂದ್ರೆ ನೀವು ಬ್ರೋಕರ್ ತಗೊಂಡ್ರೆ ಅವನು ನೈಗ್ಲೇಟ್ ಮಾಡ್ಬೇಕಾದ್ರೆ 15-20 ಸಾವಿರ ಕೇಳ್ತಾರೆ. ಅವರಲ್ಲಿ 10-25 ಸಾವಿರ ಕೇಳ್ತಾರೆ. ನಾವು ಮೂಡೆಗೆ ಹೋಗೋದಿಲ್ಲ, ಗೊತ್ತಿಲ್ಲ. ಅಲ್ಲಲ್ಲಿ ಕಂಬ ಕೂಡ ಬಾಯಿರ್ತದೆ, ಅದು ಇಲ್ಲಿ ಉಂಟಲ್ವಾ, ಕಂಬ ಹೋಗುವಾಗ ಬಾಯಿರ್ತದೆ. ಅಂತ ಬಸ್ಸಿಗೆ ಹಾಕಬಾರ್ದು. ನಾವು ಇಲ್ಲಿ ಪ್ರತಿ ಪಂಚಾಯತ್ನಲ್ಲಿ ನಾವು 9 ಲೆವೆಲ್ ಬಹಳ ಸರಳವಾಗಿ ಸುಲಭವಾಗಿ ಯಾವ ಇದೇ ಹಣದಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಕಳೆದ 25 ವರ್ಷಗಳಿಂದ ನಿವೇಶನ ನೀಡದ ಬಗ್ಗೆ 147 ಮನೆಗಳಿಗೆ ಡೋರ್ ನಂಬರ್ ಇಲ್ಲ. ಮಿಯಾಂದ ಕೋಡಿಯಲ್ಲಿ ಟಿಸಿ ಬದಲಾವಣೆ ಮಾಡಿದ ಬಗ್ಗೆ ಇಲಾಖೆಯು ಕರೆಂಟ್ ಬಿಲ್ಲಿನಲ್ಲಿ ಫಿಕ್ಸ್ಡ್ ಚಾರ್ಜ್ ಹಾಕುತ್ತಿರುವುದರ ಬಗ್ಗೆ, ಕೆಲಸ ಮಾಡದೆ ಹಣ ಬಿಡುಗಡೆಯಾಗಿರುವ ಬಗ್ಗೆ, ಲಕ್ಷ ಖರ್ಚು ಮಾಡಿದ್ರೂ ಸ್ಟ್ರೀಟ್ ಲೈಟ್ ಉರಿಯದಿರುವ ಬಗ್ಗೆ, ಸೇತುವೆಯಡಿಯಲ್ಲಿ ತ್ಯಾಜ್ಯಗಳು ತುಂಬಿರುವ ಬಗ್ಗೆ, ಪಡಿತರ ಚೀಟಿಗಳಲ್ಲಿ ಆಗಿರುವ ಸಮಸ್ಯೆಗಳ ಬಗ್ಗೆ ಹಾಗೂ ಡೀಮ್ಡ್ ಫಾರೆಸ್ಟ್ನಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದರು. ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ವೈಎಸ್ ನಿಂಗನಗೌಡರು ಅವರು ಮಾತನಾಡಿ, ರೈತರು ತಮ್ಮ ಕೃಷಿ ಬೆಳೆಯನ್ನ ಅವರೇ ಸಮೀಕ್ಷೆ ನಡೆಸಲು ಮುಂದಿನ ತಿಂಗಳಿಂದ ರೈತರ ಆ್ಯಪ್ ಬಿಡುಗಡೆಗೊಳ್ಳಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರವನ್ನು ವಿತರಿಸಲಾಯಿತು. ನರೇಗಾದ ತಾಲೂಕು ಸಂಯೋಜನಾಧಿಕಾರಿ ಅನ್ವಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಭಾರತಿ, ಕಲಮುಣ್ಕೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಖಾದರ್ ನದಾಫ್, ಗ್ರಾಮ ಆರೋಗ್ಯ ಅಧಿಕಾರಿ ಸಿಆರ್ಪಿ ನಿರ್ಮಲಾ, ಗ್ರಾಮ ಕರ್ಣಿಕೆ ಭವ್ಯ ಇಲಾಖೆಯ ಮಾಹಿತಿಯನ್ನ ನೀಡಿದರು. ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ನೋಡೆಲ್ ಅಧಿಕಾರಿಯಾಗಿ ಭಾಗವಹಿಸಿದ್ರು. ಉಪಾಧ್ಯಕ್ಷೆ ಪ್ರಮೀಳಾ ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಪಿಡಿಒ ಕಾಂತಪ್ಪ ಸ್ವಾಗತಿಸಿದರು.